ಎಸ್, ಏನು ನಿನ್ನೆ ಯುಎಇನಿಂದ ವಿದೇಶಿಗರು ಬಂದಿದ್ರು, ಕರಾವಳಿ ಮೂಲದ 176 ಪ್ರಯಾಣಿಕರು ಏನು ಬಂದಿದ್ರು. ಈ ಪೈಕಿ ಕೆಲವೊಂದು ಅವ್ಯವಸ್ಥೆಗಳಾಗಿದೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಎನ್ನುವಂತಹ ಆರೋಪಗಳು ಈಗ ಕೇಳಿ ಬರ್ತಾ ಇರುವಂಥದ್ದು. ಅನಿವಾಸಿ ಕನ್ನಡಿಗರ ಬಗ್ಗೆ ನಿರ್ಲಕ್ಷ್ಯವನ್ನ ತಾಳಿದ್ದಾರೆ ಎನ್ನುವಂತಹ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಡಳಿತದ ವಿರುದ್ಧ ಮಾಜಿ ಸಚಿವ ಯುಟಿ ಖಾದರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿದೇಶದಲ್ಲಿರುವವರನ್ನ ಕರೆತರುವಂತಹ ವಿಚಾರದಲ್ಲಿ ಜಿಲ್ಲೆಗೆ ಅನ್ಯಾಯವಾಗಿದೆ. ಫ್ಲೈಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅನ್ಯಾಯ ಆಗಿದೆ. ಇನ್ನು ವಿದೇಶದಿಂದ ಬರುವವರ ವ್ಯವಸ್ಥೆಗಳು ಹೇಗೆ ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಅನೇಕ ಚರ್ಚೆಗಳು ಕೂಡ ಆಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಿನ್ನೆ ಸಭೆ ನಡೆಯಿತು. ಆ ಸಭೆಯಲ್ಲೂ ಕೂಡ ಅನೇಕ ಚರ್ಚೆಗಳಾಗಿದೆ. ಈ ಸಂದರ್ಭದಲ್ಲಿ ಯಾರಿಗೂ ಕೂಡ ಸಮಸ್ಯೆಗಳಾಗೋದಿಲ್ಲ ಎನ್ನುವ ಮಾತನ್ನ ಸಚಿವರು ಕೊಟ್ಟಿದ್ರು. ಆದರೆ ಅಂತಹ ವ್ಯವಸ್ಥೆಗಳು ಅಲ್ಲಿ ಸಮರ್ಪಕವಾಗಿ ಆಗಿಲ್ಲ. ಹಣ ಕೊಟ್ಟು ಹೋಟೆಲ್ ಬುಕ್ ಮಾಡಲು ಅಶಕ್ತರಾದವರಿಗೆ ವ್ಯವಸ್ಥೆಯನ್ನು ಮಾಡಬೇಕಿತ್ತು. ಸೊ ಕ್ವಾರಂಟೈನ್ ಎನ್ನುವಂಥದ್ದು ಯಾರಿಗೂ ಕೂಡ ಒಂದು ಶಿಕ್ಷೆ ಆಗಬಾರದು ಅನ್ನುವಂತಹ ಮಾತುಗಳನ್ನು ಇಲ್ಲಿ ಯುಟಿ ಖಾದರ್ ಅವರು ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಒಂದು ಸಭೆಯನ್ನು ನಡೆಸಿ ಅವರ ಗಮನವನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡಲಾಗುತ್ತೆ ಎನ್ನುವಂತಹ ಮಾತುಗಳನ್ನು ಕೂಡ ಯುಟಿ ಖಾದರ್ ಅವರು ಹೇಳಿದ್ದಾರೆ. ಅವರು ನಮ್ಮವರೇ, ನಮ್ಮ ಜಿಲ್ಲೆಯೆಂಬ ಭಾವನೆ ಇವತ್ತು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಬೇಕು. ಈ ಸಂಬಂಧಪಟ್ಟ ಹಾಗೆ ಕಳೆದ ಒಂದು ವಾರದಿಂದ ಜಿಲ್ಲಾಧಿಕಾರಿ ಮತ್ತು ನಮ್ಮ ಜನಪ್ರತಿನಿಧಿ ಉಸ್ತುವಾರಿ ಸಚಿವರು ಮತ್ತು ಸಂಸದರು ಹಾಗೂ ಕೇಂದ್ರ ಸಚಿವ ಸದನದವರು ಸತತವಾಗಿ ಚರ್ಚೆ ಮಾಡ್ತಿದ್ದೆವು. ಏರ್ಪೋರ್ಟ್ಗೆ ಬರುವಂದು ಈಗಾಗಲೇ ನಮ್ಮ ಮೊದಲ ಸಮಸ್ಯೆ ಏನಂತ ಹೇಳಿದರೆ, ಇಷ್ಟು ಒಂದು ಮೊದಲ ಹಂತದ ಆ ಒಂದು ನಮ್ಮ ವಿದೇಶಿಗರನ್ನು ಕರೆತರುವಂಥ ಒಂದು ವಿಚಾರದಲ್ಲಿ ಮಂಗಳೂರು ಸಂಬಂಧಪಟ್ಟಂತೆ ಒಂದು ದೊಡ್ಡ ಮಟ್ಟ ಅನ್ಯಾಯ ಆಗಿದೆ. ಯಾಕಂತ ಹೇಳಿದರೆ ಇವತ್ತು ಕೇರಳಕ್ಕೆ ನೋಡಿದರೆ 12-13 ಫ್ಲೈಟ್, ನಮಗೆ ನೋಡಿದರೆ ಮಂಗಳೂರು ಮತ್ತು ನಮಗೆ 2-3 ಫ್ಲೈಟ್. ಈ 2-3ರಲ್ಲಿ ಎಷ್ಟು ಜನ ಬರ್ಬೋದು? 600 ಜನ ಬರ್ಬೋದು. ನಮ್ಮ ಒಂದೇ ರಾಷ್ಟ್ರದಲ್ಲಿ ಸುಮಾರು 15-20 ಸಾವಿರ ಒಂದೊಂದು ಕಡೆ ಇದ್ದಾರೆ. ಒಂದೊಂದು ಸೌದಿಯಲ್ಲಿ, ದುಬೈಯಲ್ಲಿ, ಮಸ್ಕತ್ತಲ್ಲಿ, ಬ್ಯಾರಿನಲ್ಲಿ, ನಿಮ್ಮ ಇನ್ನಿತರ ಹಾಗೂ ಬೇರೆ ಬೇರೆ ಅಮೆರಿಕ, ಕೆನಡಾದಿಂದ ಶಿಕ್ಷಣ ಪಡೆದವರು ಟೂರಿಸಂ ಕೂಡ ಇನ್ನೊಂದು ಸಂಖ್ಯೆಯಲ್ಲಿದ್ದಾರೆ. ಆದ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿ ಜನರ ಆ ಒಂದು ಪ್ರಯಾಣಿಕರ ಹೆಚ್ಚಿನ ಸಂಖ್ಯೆಯಲ್ಲಿ ತರಲಿಕ್ಕೆ ಬೇಕಾಗಿ ಇವತ್ತು ಕ್ರಮ ಕೈಗೊಳ್ಳಬೇಕಂದ್ರೆ ಈಗ ನಾವು ಆಗ್ರಹಿಸಿದ್ದೇವೆ. ಇದೀಗ ಬಂದವರಿಗೆ ಸೂಕ್ತವಾದ ವ್ಯವಸ್ಥೆ ಮಾಡಬೇಕಂತೇಳಿ ಕೂಡ 2-3 ಮೀಟಿಂಗ್ ನಾವು ಜಿಲ್ಲಾಧಿಕಾರಿ ಮತ್ತು ಇದರ ಅಧಿಕಾರ ವಹಿಸಿಕೊಂಡಂತಹ IS ರಾಹುಲ್ ಶಿಂದೆ ಕೂಡ ಚರ್ಚೆ ಮಾಡಿದ್ದು. ನಿನ್ನೆ ರಾತ್ರಿ 9 ಗಂಟೆ ತಗೊಂಡು ಕೂಡ ಚರ್ಚೆ ಮಾಡಿದ್ದೆ. ಅವಾಗಿಲ್ಲ, ನಾನು ಹೇಳಿದೆ ನನಗೆ ನಾನು ಭೇಟಿ ಕೊಡಬೇಕಂತ ನನಗೆ ಕೇಳಿದಾಗ ಜಿಲ್ಲಾಧಿಕಾರಿ ಇಲ್ಲ, ನಾವು ಎಲ್ಲಿ ಕೂಡ ಬಿಡಲಿಲ್ಲ, ಬೆಂಗಳೂರು ಕೂಡ ಇಲ್ಲ, ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ನಾವು ಬರಬೇಡಿ, ಏನಿದ್ರು ಕೂಡ ನಾವು ಫೋಟೋ ಮತ್ತು ಡೀಟೇಲ್ಸ್ ನಿಮ್ಗೆ ಏನು ಬೇಕಾದ್ರೆ ಕಲಿಸ್ತೇವೆ, ನಾವೆಲ್ಲ ವ್ಯವಸ್ಥೆ ಕೂಡ ಮಾಡಲಾಗಿದೆ ಎಂಬ ಆ ಕೋರಿಕೆಯನ್ನು ತಿಳಿಸಿದರು. ನಾನು ಕೂಡ ಬಹುಶಃ ಇವತ್ತು ಜಿಲ್ಲಾಧಿಕಾರಿಗಳು ಇಷ್ಟು ನೀವು ಹೋಗಬೇಡಿ ಹೇಳಿದಾಗ ನಾನು ಬೈ ಫೋರ್ಸಲ್ಲಿ ಹೋದರೆ ಮತ್ತೇನಂತಿದೆ ಮಾಧ್ಯಮದವರು DC ಅವರು ಹೇಳಿದ್ದಾರೆ ಹೋಗಬಾರ್ದು ಅಂತೇಳಿ. ಇವರು ಕ್ವಾರಂಟೈನ್ ಹೋಗಿದ್ದಾರೆ, ಇದು ನಮ್ಮ ಕಾನೂನಿನ ವಿರುದ್ಧವಾಗಿದೆ, ಈ ರೀತಿ ಆಗೋದು ಬೇಡ, ನಮ್ಮಿಂದ ಇವತ್ತು ಈ ರೀತಿ ಆಗೋದು ಬೇಡ ಅಂತೇಳಿ ಬಹುಶಃ ನಾನು ಕೂಡ ಜಿಲ್ಲಾಧಿಕಾರಿಗೆ ಮಾತು ಅದು ಗೌರವವನ್ನು ಕೂಡ ಕೊಟ್ಟಿದ್ದೆ. ಹಾಗೂ ಈ ಹಿಂದೆ ನಾನು ನಿನ್ನೆ ಬೆಳಿಗ್ಗೆ ಉಸ್ತುವಾರಿ ಸಚಿವರ ಮೀಟಿಂಗಲ್ಲಿ ಕೂಡ ಚರ್ಚೆ ಮಾಡಿದ್ದೆ. ಯಾರಿಗೆಲ್ಲ ಹೋಟೆಲ್ ತೆಗೆಯಲಿಕ್ಕೆ ಸಾಧ್ಯವಿದೆ ಅವ್ರಿಗೆ ಹೋಟೆಲ್ ಕೊಡುವಂಥದ್ದು, ಯಾರಿಗೆ ಇವತ್ತು ಅದು ಸಾಧ್ಯವಿಲ್ಲ ಅಂಥವರಿಗೆ ಬಹುಶಃ ನಾವು ಸರ್ಕಾರದ ವತಿಯಿಂದ ಒಂದು ಕಡೆ ಒಂದು ಸ್ಥಳ ಮಾಡಬೇಕು ಅಂತ ಸೂಚನೆ ಮತ್ತು ಆ ಮನವಿಯನ್ನು ಕೂಡ ಒತ್ತಾಯವನ್ನು ಕೂಡ ಮಾಡಿದ್ದೆ. ಇದರ ಬಗ್ಗೆ ಏನು ಗಡಿಬಿಡಿ ಇಲ್ಲ, ನಾವೆಲ್ಲರೂ ಕೂಡ ಒಪ್ಪಿದ್ದಾರೆ. ಅವ್ರು ಒಪ್ಪಿ ಸೈನ್ ಹಾಕಿ ಇಲ್ಲಿಗೆ ಬರುವವರು ಸಮಸ್ಯೆ ಖಂಡಿತ ಆಗುವುದಿಲ್ಲ ಮಾತ್ರ ಕೂಡ ಕೊಟ್ಟಿದ್ದರು. ಆದರೆ ನಿನ್ನೆ ರಾತ್ರಿ ಕೆಲವೊಂದು ಫೋನ್ಗಳು ನನಗೆ ಬಂದಿದೆ ಮತ್ತು ಕೆಲವೊಂದು ವಿಚಾರ ನಮ್ಮ ಮುಖಂಡರು ನಮಗೆ ತಿಳಿಸಿದ್ದಾರೆ. ಈ ಸಂಬಂಧಪಟ್ಟಾಗ ನಾನು ಜಿಲ್ಲಾಧಿಕಾರಿಗೆ ನಾನು ಇವತ್ತು ಚರ್ಚೆ ಮಾಡ್ತೇನೆ. ಈಗ ಆ ಕಡೆಯಿಂದ ಬರುವಂಥದ್ದು 4-5 ಗಂಟೆ ಟ್ರಾವೆಲ್ ಮಾಡಿ ಬಂದು ಇಲ್ಲಿ ಬಹುಶಃ ಅವರು ಅಸೌಖ್ಯವಿದ್ದವರಿದ್ದಾರೆ, ಗರ್ಭಿಣಿಯವರಿದ್ದಾರೆ, ವಯಸ್ಸಾದವರಿದ್ದಾರೆ. ಬಂದಾಗ ಒಂದು ನೆಮ್ಮದಿಯಾಗಿ ಅವರವರ ಕ್ವಾರಂಟೈನ್ ಸ್ಥಳಕ್ಕೆ ಸೇರುವಂಥ ಪ್ರದೇಶ. ಕ್ವಾರಂಟೈನ್ ಶಿಕ್ಷೆ ಆಗಬಾರ್ದು, ಅವ್ರಿಗೆ ಒಂದು ಉತ್ತಮವಾದ ವ್ಯವಸ್ಥೆ ಇರುತ್ತೋ ಆಗಬೇಕು. ಮತ್ತು ಅನುದಾನ ದುಡ್ಡು ಕೊಡಲಿಕ್ಕೆ ಯಾರಿಗಿಲ್ಲ, ಅವನಿಗೆ ಬಹುಶಃ ಬೇರೊಂದು ವ್ಯವಸ್ಥೆ ಇವತ್ತು ಮಾಡಬೇಕಾಗ್ತದೆ. ಮತ್ತು ಎಲ್ಲ ಧಾರ್ಮಿಕ ಸಂಸ್ಥೆಗಳ ಮುಂದೆ ನಿಂತು ಅವರವರ ಆ ಒಂದು ಬಿಲ್ಡಿಂಗನ್ನು ಕೂಡ ಕೊಡ್ತಾನೆ ಕೂಡ ಹೇಳಿದ್ದಾರೆ. ಇದನ್ನು ತೆಕ್ಕೊಂಡು ಇವತ್ತು ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಎಂಬ ವಿಚಾರ ಕೂಡ ನಾನು ಸಂಬಂಧಪಟ್ಟಂಥ ಅಧಿಕಾರಿಗೆ ನಾನು ಇವತ್ತು ಮಾತಾಡ್ತಾ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ನಮ್ಮ ಮುಖ್ಯ ಗುರಿ ಆದಷ್ಟು ಫ್ಲೈಟ್ಗಳು ನಮಗೆ ಇವತ್ತು ಬರಬೇಕು. ಮತ್ತು ಇನ್ನು ಮುಂದಕ್ಕೆ ಯಾವ ರೀತಿ ಒಂದು ಸಮಸ್ಯೆ ರೀತಿ ಇವತ್ತು ಆಗಿದೆಯಾ ಆ ಲೋಪದೋಷ ಸರಿಪಡಿಸಿಕೊಂಡು ಉತ್ತಮವಾದ ವ್ಯವಸ್ಥೆ ಮಾಡಲಿಕ್ಕೆ ನಾವೆಲ್ಲ ನಮ್ಮ
ಎಸ್, ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಶಾಸಕರಾಗಿರುವಂತಹ ಯು ಟಿ ಖಾದರ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಎಸ್ ಸರ್, ಗಮನಿಸಿದ ಹಾಗೆ ನಿನ್ನೆ ಒಂದು ವಿದೇಶದಿಂದ ಅಂದ್ರೆ ಲಾಕ್ಡೌನ್ ಬಳಿಕ ಬಂದಿರುವಂತಹ ಮೊದಲ ವಿಮಾನ ನಿವಾಸಿ ಕನ್ನಡಿಗರ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯವನ್ನ ತಾಳಲಾಗಿದೆ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ತಾವು ಜಿಲ್ಲಾಧಿಕಾರಿಗಳ ಗಮನವನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರಿ. ಸೊ ಏನಾಗಿದೆ ಸರ್, ಈಗ ಈ ಎಲ್ಲ ವಿಚಾರಗಳನ್ನ ಗಮನಕ್ಕೆ ತರಲಾಗಿದ್ಯಾ, ಮುಂದಕ್ಕೆ ಹೇಗೆ ಅಂತ? ಈಗ ಅನಿವಾಸಿ ಭಾರತೀಯರು ಯಾರು ಇವತ್ತು ಬೇರೆ ಬೇರೆ ದೇಶದಲ್ಲಿ ಇದ್ದಾರೆ, ಅವರೆಲ್ಲ ಕನ್ನಡಿಗರು ಮತ್ತು ತುಳುನಾಡಿನವರು. ನಿಜ, ಅವ್ರು ನಮ್ಮವರೇ. ಸೊ ಅವ್ರು ಇಷ್ಟುವರೆಗೆ ಏನ್ ಸಹಾಯ ಕೂಡ ಯಾರ ಕೂಡ ಕೇಳಲಿಲ್ಲ. ಅವರಿಂದ ಆಗುವಂತ ಸಹಾಯವನ್ನು ನಮ್ಮ ಊರಿಗೆಲ್ಲ ಮಾಡಿದ್ದಾರೆ. ಅದು ಈಗ ಒಂದು ಕಷ್ಟ ಬಂದಂತ ಸಂದರ್ಭದಲ್ಲಿ ನಾವೆಲ್ಲ ಅವ್ರ ಜೊತೆ ಇರುವುದು ನಮ್ಮ ಕರ್ತವ್ಯ. ಈ ಸಂಬಂಧಪಟ್ಟ ಹಾಗೆ ನಾನು ಮೊದಲೇ ಕಳೆದ 1 ವಾರದಿಂದ ಸತತವಾಗಿ ಜಿಲ್ಲಾಡಳಿತನ ಹೇಳ್ತಾ ಇದ್ದೆ, ಅವರು ದುಬೈ ಏರ್ಪೋರ್ಟ್ ಅಲ್ಲಿ 5-6 ಗಂಟೆ ಕಾಯ್ಬೇಕು, ಅದು ಬೇರೆ ಬೇರೆ ದೇಶದ ಏರ್ಪೋರ್ಟ್ ಅಲ್ಲಿ. ಇಲ್ಲಿಗೆ ಬಂದಾಗ ನೆಮ್ಮದಿಯಿಂದ ಆರಾಮದಲ್ಲಿ ಸ್ವಸ್ಥಿತವಾಗಿ ಅವರಿಗೆ ಕ್ವಾರಂಟೈನ್ ಮಾಡೋ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ಅವೆಲ್ಲ ವ್ಯವಸ್ಥೆ ಮಾಡಿದ್ದೆ. ನಿನ್ನೆ ಮೀಟಿಂಗ್ ಅಲ್ಲಿ ಕೂಡ ನಾನು ಪ್ರಸ್ತಾವನೆ ಮಾಡಿದ್ದೇನೆ, ಉತ್ಸವ ಸಚಿವರ ಮೀಟಿಂಗ್ ಅಲ್ಲಿ. ಆವಾಗ ಕೂಡ ಎಲ್ಲ ವ್ಯವಸ್ಥೆ ಮಾಡಿದ್ರೆ ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ರು. ಬಹುಶಃ ಏನೋ ಸಂಪರ್ಕ ಕೊರತೆ, ಕೆಲಸ ಇಲ್ಲ ಅಂತಲ್ಲ, ಜಿಲ್ಲಾಡಳಿತ ಅವರಿಂದ ಕೆಲಸ ಮಾಡಿದ್ದಾರೆ. ಅದು ಕೆಲವೊಂದು ಸಂಪರ್ಕದ ಕೊರತೆಯಿಂದಾಗಿ ಸ್ವಲ್ಪ ಮಟ್ಟಿನ ಸಮಸ್ಯೆ ಲಾಸ್ಟ್ ಮಿನಿಟ್ ಆಗಿದೆ. ಆದ ಕಾರಣದಿಂದ ನಾವು ಸಂಪೂರ್ಣವಾಗಿ ಜಿಲ್ಲಾ ನಿರ್ಲಕ್ಷ್ಯ ವಹಿಸಿದಂತೆಲ್ಲ, ಈಗ ಸಂಪರ್ಕದ ಕೊರತೆಯಿಂದ ಕೆಲವು ಮಟ್ಟಿನ ಸಮಸ್ಯೆ ಆದ ಬಗ್ಗೆ ನಾವು ಜಿಲ್ಲಾಧಿಕಾರಿ ಗಮನ ಇವತ್ತು ಸೆಳೀತೇವೆ. ನಾವು ಬೆಳಿಗ್ಗೆ ಈಗಾಗಲೇ ನೋಡಲ್ ಅಧಿಕಾರಿ AS ಅಧಿಕಾರಿ ರಾಹುಲ್ ಅವರ ಜೊತೆ ಬೆಳಿಗ್ಗೆ ನಾವು ಮೀಟಿಂಗ್ ಎಲ್ಲ ಮಾಡಿದ್ದೇವೆ. ಎಲ್ಲಿ ಲೋಪದೋಷ ಮತ್ತು ಎಲ್ಲಿ ಸಂಪರ್ಕ ಕೊರತೆ ಅದನ್ನು ಮುಂದೆ ಸರಿಪಡಿಸಿಕೊಂಡು ಹೋಗುವಂತ ಮಾತನ್ನು ಹೇಳಿದ್ದಾರೆ. ಮತ್ತು ಈ ಬಗ್ಗೆ ನಾವು ಜಿಲ್ಲಾಧಿಕಾರಿಗೂ ಚರ್ಚೆ ಮಾಡ್ತೇವೆ. ಇಲ್ಲಿ ನನಗೆ ಕಂಡು ಬಂದಾಗ ಸಮಸ್ಯೆ ಒಂದೇನಂತ ಹೇಳಿದ್ರೆ, ಇವರು ಅಲ್ಲಿ ಫ್ಲೈಟ್ ಟಿಕೆಟ್ ಮಾಡುವಾಗ ಒಂದು ಫಾರ್ಮ್ ಕೊಟ್ಟಿದ್ರು. ಆ ಫಾರ್ಮ್ ನಲ್ಲಿ ನಾವೆಲ್ಲ ಹೊರಟಲ್ಲಿ ಕ್ವಾರಂಟೈನ್ ಆಗ್ತೇವೆ ಹೀಗೆಲ್ಲ ಅದಕ್ಕೆ ಅವ್ರು ಸೈನ್ ಹಾಕಿ ಕಳಿಸಿದ್ದಾರೆ ಅಲ್ಲಿಂದ. ಸೊ ಇವರು ಎನಿಸಿದ್ದಾರೆ ಎಲ್ಲ ಹೋಟೆಲ್ಗೆ ಹೋಗ್ತಾರೆ, ಅಲ್ಲಿ ಸರ್ಕಾರದ ವ್ಯವಸ್ಥೆ ಯಾಕೆ ಅಂತ ಹೇಳಿ ಯಾರು ಕೂಡ ಅದನ್ನು ಮಾಡ್ಲಿಲ್ಲ. ಇಲ್ಲಿಗೆ ಬಂದಾಗ ಏನಾಯ್ತು, ಇಲ್ಲ ನಾವು ಹೋಗುದಿಲ್ಲ, ನಮ್ಗೆ ಇದು ಬೇಕಾದ ಅವ್ರಿಗೆ ಅದು ಗೊತ್ತಿಲ್ಲ, ಅಲ್ಲಿ ದುಡ್ಡು ಕಟ್ಟಬೇಕಿತ್ತು ಅಂತೇಳಿ. ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ, ನಾವು ಸರ್ಕಾರಿ ಇದಕ್ಕೆ ಹೋಗ್ತೇವೆ ಅಂತ ಹೇಳಿದಾಗ ಇಲ್ಲಿ ಸರ್ಕಾರಿ ಇದಕ್ಕೆ ಹೋಗ್ಲಿಕ್ಕೆ ಸೂಕ್ತ ವ್ಯವಸ್ಥೆ ಇಲ್ಲ. ಅಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಪೊಲೀಸ್ ಎಲ್ಲ ಫಸ್ಟಿಗೆ ತಯಾರಾಗಿ ನಿಲ್ಬೇಕಲ್ಲ, ಅಲ್ಲಿ ಒಂದು ಗೊಂದಲ. ಎರಡನೇದು ಕೆಳಗಡೆ ಮೇಲೆ ಎಲ್ಲ ವ್ಯವಸ್ಥೆ ಇದ್ರು ಕೂಡ ಕೆಳಗಡೆ ಬರುವಾಗ ಅವರಿಗೆ ನಮ್ಮ ಫಾರಿನ್ ಬರುವಾಗ ಸಾಧನ ಇದೆ ಅಲ್ಲ, ಅದನ್ನು ಎತ್ತಿ ಹಾಕುವುದು ದೊಡ್ಡ ವಿಷಯ. ಈ ಮಹಿಳೆಯರು ಮತ್ತು ವಯಸ್ಸಾದವರು ಬಂದಾಗ ಇವಾಗ ಸಹಕಾರಾಗಿ ಮುಂಚೆಲ್ಲ ಜನ ಇರ್ತಾರೆ, ಕುಟುಂಬಸ್ಥರು ಇರ್ತಾರೆ, ಯಾರ್ಯಾರೆಲ್ಲ ಇರ್ತಾರೆ. ಈಗಿನ ಪಾಪ ನಮ್ಮ ಸರ್ಕಾರಿ ಅಧಿಕಾರಿಗಳೇ ಮುಂದೆ ನಿಂತು ಸಹಾಯಕ್ಕೆ ನಿಂತಿದ್ದಾರೆ. ಅದು ನೋಡಿ, ಅವರವರ ಕೆಲಸದಲ್ಲಿ ಅವರವರ ಎಕ್ಸ್ಪರ್ಟ್. ಈ ಲೋಡರ್ಗಳು ಮತ್ತು ಪೋರ್ಟರ್ ಮಾಡೋ ಕೆಲಸ ಅವರೇ ಮಾಡ್ಬೇಕಲ್ಲದೆ ಅಧಿಕಾರಿಗಳು ಕೂತ್ಕೊಂಡ್ರೆ ಪಾಪ ಎಷ್ಟು ಕಷ್ಟಪಟ್ಟರು ಕೂಡ ಇವರಿಗೆ ಸಮರ್ಪಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಸಂದರ್ಭದಲ್ಲಿ ವಸ್ತುಗಳನ್ನು ಹೊರಗೆ ತೆಗೆಯುವುದ ಬಸ್ಸನ್ನು ಕೂಡ ಗೊಂದಲ, ಮಹಿಳೆಯರಿಗೆ ತಗೊಳ್ಳಿಕ್ಕೆ ಆಗುದಿಲ್ಲ ಇದನ್ನು. ಅದಕ್ಕಾಗಿ ನಾನು ಹೇಳಿದ್ದೇನೆ, ಅದರ ಅಫಿಷಿಯಲ್ ಆಗಿ ಪೋರ್ಟರ್ನ ಕೂಡಿ ಕೆಲಸ ಯಾರು ಮಾಡ್ತಾರ ಅವ್ರಿಗೆ ಮುಂಚೆ ಗಮನಿಸಿಕೊಂಡು ಅವ್ರಿಗೆ ಕೊಟ್ರೆ ಅವ್ರೆಲ್ಲ ಅರ್ಧ ಗಂಟೆಯಲ್ಲಿ ಪಟ ಮಾಡಿ ಬಿಡ್ತಾರೆ ಅದನ್ನು. ಮತ್ತೆ ಹೊರಗೆ ಬಂದ ಸಂದರ್ಭದಲ್ಲಿ ಇವತ್ತು ಬಸ್ಸಲ್ಲಿ ಬೇರೆ ಎಲ್ಲರೂ ಬರ್ಲಿಕ್ಕೆ ಬೇಗ ಬಂದ್ರೆ ಕಾಯ್ಬೇಕಾಗ್ತದೆ. ಕಾಯುವಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಸೈಡ್ ಅಲ್ಲಿ ಇತ್ತು ಕೂಡ ಅದನ್ನು ಮುಟ್ಟಿಸುವಂತ ವ್ಯವಸ್ಥೆ ಇರಲಿಲ್ಲ. ಅದಲ್ಲದ ಕಡೆಗೆ ಹೋಟೆಲ್ ಕ್ವಾರಂಟೈನ್, ಆ ಹೋಟೆಲ್ ಈ ಜಾಗ ಅಂತ ಸ್ವಲ್ಪ ಗೊಂದಲ. ಸೊ ಇದನ್ನೆಲ್ಲ ನಾವು ಮತ್ತೆ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಬಗೆಹರಿಸ್ತೇವೆ. ಮುಂದಿನ ನಮ್ಮ ಫ್ಲೈಟ್ ಬರುವಾಗ ಯಾವ ರೀತಿ ತೊಂದರೆ ಆಗದ ರೀತಿ ನಾವು ನೋಡಿಕೊಳ್ತೇವೆ, ನಾವು ಮತ್ತೆ ಅಧಿಕಾರಿಗಳು. ಸೊ ಇನ್ನೊಂದು ಏನಂತ ಹೇಳಿದ್ರೆ, ಇವತ್ತು ನಾನು ಈಗಾಗಲೇ ನಮ್ಮ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿ ಅವರಿಗೆ ಪತ್ರ ಬರೆದಿದ್ದೇನೆ. ಅವರು ದಿವಸಕ್ಕೆ ಒಂದು ಆದೇಶಗಳಿಂದ ಕಳಿಸ್ತಾರೆ. ಒಮ್ಮೆ ಹೇಳ್ತಾರೆ ಮನೆಯಲ್ಲಿ ಕ್ವಾರಂಟೈನ್ ಆಗ್ಬೋದು ಅಂತ, ನೆಕ್ಸ್ಟ್ ಹೇಳ್ತಾರೆ ಮನೆಯಲ್ಲಿ ಆಗೋದಿಲ್ಲ, ಇದೇ ಹೋಟೆಲ್ ಕ್ವಾರಂಟೈನ್ ಆಗ್ಬೇಕು ಅಂತ. ಒಮ್ಮೆ ಹೇಳ್ತಾರೆ ಪಬ್ಲಿಕ್ ಒಂದು ಸಿಂಗಲ್ ರೂಮ್ ಟಾಯ್ಲೆಟ್ ಬೇಕಂತ ಹೇಳಿ. ಹಲೋ, ಅದಕ್ಕೆ ನಾನೇನ್ ಸೂಚಿಸ್ತಂತ ಹೇಳಿ, 1 ಗರ್ಭಿಣಿ ಮಹಿಳೆಯರಿಗೆ, 2 ಹಿರಿಯ ನಾಗರಿಕರಿಗೆ, 3 ಮೈನರ್ ಮಕ್ಕಳಿಗೆ ಅವರದೇ ಸ್ವಂತ ಮನೆಯಲ್ಲಿ ಅಥವಾ ಕುಟುಂಬಸ್ಥರ ಮನೆಯಲ್ಲಿ ಸಪರೇಟ್ ಆಗಿ ಕ್ವಾರಂಟೈನ್ ವ್ಯವಸ್ಥೆ ಆಗುದಾದ್ರೆ ಅದನ್ನು ಪರಿಗಣಿಸಬೇಕಂತ ಇವತ್ತು ನಾನು ಹೇಳಿದ್ದೇನೆ. ಅದರ ಬಗ್ಗೆ ಚರ್ಚೆ ಮಾಡಿ ಸಂಜೆ ಒಳಗೆ ಆದೇಶ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸಕಾರಾತ್ಮಕವಾಗಿ ಮಾತಾಡಿದ್ದಾರೆ, ಏನಂತ ಗೊತ್ತಿಲ್ಲ. ಏನಿದ್ರು ಕೂಡ NGOಗಳ ವಿಶ್ವಾಸ ತಗೊಂಡು ಜಿಲ್ಲಾಡಳಿತ ಇಲ್ಲಿ ಸೂಕ್ತದ ವ್ಯವಸ್ಥೆ ಇವತ್ತು ಮಾಡಬೇಕು. ನಾನು ಕೂಡ ನಿನ್ನೆ ಅಲ್ಲಿಗೆ ಹೋಗ್ಲಿಕ್ಕೆ ಹೊರಟಿದೆ, ನನ್ನ ಮತ್ತೆ ರಿಕ್ವೆಸ್ಟ್ ಮಾಡಿದ್ದು ಸರಿ ಆಗುದಿಲ್ಲ ಬೇಡ ಅಂತ ಹೇಳಿ. ಮತ್ತೆ ನಾನು ಕೂಡ ಹೋಗ್ಲಿಲ್ಲ. ಯಾಕಂತ ಹೇಳಿದ್ರೆ ನಾನು ಜಿಲ್ಲಾಧಿಕಾರಿ ಹೇಳಿದ ನಂತರ ಕೂಡ ಹೋದ್ರೆ ಮತ್ತೆ ನೀವೇ ಮಾಧ್ಯಮದವರೇ ಆಗ್ತೀವಿ.
ಹೋಗಬೇಡಿ ಅಂತ ಹೇಳಿದ್ರು ಹೋದು ಕ್ವಾರಂಟೈನ್ ಜಾಗಕ್ಕೆ ಆಗಿತ್ತು, ಮತ್ತೆ ಖಾದರನ್ನು ಕ್ವಾರಂಟೈನ್ ಮಾಡಿ ಇದೆಯಲ್ಲ ಹೇಳಿಕೆ. ಅದೆಲ್ಲ ಗೊಂದಲ ಆಗುದು ಬೇಡ ಅಂತ ಹೇಳಿ ಅಲ್ಲಿಗೆ ನಾನು ರಿಕ್ವೆಸ್ಟ್ ಪ್ರಕಾರ ಹೋಗ್ಲಿಲ್ಲ. ಆಮೇಲೆ ವ್ಯವಸ್ಥೆ ಏನು ಮಾಡಿದಾರೆ ಅದ್ರ ಸ್ವಲ್ಪ ಸಂಪರ್ಕ ಕೊರತೆ ಮತ್ತು ಕೆಲವೊಂದು ವಿಚಾರಗಳು ತೊಂದರೆ ಆಗದಂತ ಸರಿಪಡಿಸ್ಲಿಕ್ಕೆ ನಾವು ಇವತ್ತು ಮಾತಾಡ್ಬೇಕು. ಇನ್ನೂ ಕೂಡ ಬಹಳ ಜನ ಬರ್ಲಿಕ್ಕಿದ್ದಾರೆ. ಅಂದ್ರೆ ಅಲ್ಲಿ ಕ್ವಾರಂಟೈನ್ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಅವರು ಮಾಹಿತಿಯನ್ನ ಫಿಲ್ ಮಾಡುವಂತ ಸಂದರ್ಭದಲ್ಲಿ ಆಗಿರುವಂತದ್ದು ಇಲ್ಲಿ ಗೊಂದಲಕ್ಕೆ ಕಾರಣ ಆಗಿದೆ. ಅಲ್ಲಿ ಗೊಂದಲ ಆಗಿದೆ, ಸ್ವಲ್ಪ ಮಟ್ಟ ಗೊಂದಲ ಆಗಿದೆ, ಅರ್ಥವ್ಯವಸ್ಥೆ ಇದೆ. ಅದು ನಾವೆಲ್ಲ ಒಂದೇ ಕಡೆ ದೂರ್ಲಿಕ್ಕೆ ಅಂತ ಆಗುದಿಲ್ಲ. ಮತ್ತೆ ಈಗ ಪರಸ್ಪರ ದೂರುವಂತ ಸಂದರ್ಭ ಅಲ್ಲ. ಖಂಡಿತ ಈಗ ಆಗುವ ಇದೆ ಎಲ್ಲ ಏರ್ಪೋರ್ಟ್ ನಲ್ಲಿ ಕೆಲವೊಮ್ಮೆ ಸಮಸ್ಯೆ ಆಗ್ತದೆ. ಈಗ ನಾವು ಸೌದಿಗೆ ಹೋದಾಗ ಉಮ್ರಾಗ್ ಹೋದಾಗ ಅಲ್ಲಿ ಇದಕ್ಕಿಂತ ದೊಡ್ಡ ಸಮಸ್ಯೆ ಆಗೋದೆಲ್ಲ ಇದೆ. ಇದನ್ನೆಲ್ಲ ನಾವು ಒಬ್ಬರಿಗೆ ಸಹಕರಿಸಿಕೊಂಡು ತಪ್ಪನ್ನು ಸರಿಪಡಿಸಿಕೊಂಡು ಮುಂದೆ ಹೋಗ್ಬೇಕು. ಖಂಡಿತ ಆ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ಲಿ ಅನ್ನುವಂಥದ್ದು ಎಲ್ಲರ ಆಶೆ ಆಗಿರುವಂತದ್ದು. ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತುಕತೆ ಸಿಕ್ಕಿದ್ದಕ್ಕಾಗಿ. ಇದು ನಿನ್ನೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅನಿವಾಸಿ ಕನ್ನಡಿಗರು ಬಂದು ಇಳಿದಂತಹ ಸಂದರ್ಭದಲ್ಲಿ ಕೆಲವರಿಗೆ ಗೊಂದಲಗಳಾಗಿದೆ. ಸರಿಸುಮಾರು 33 ಪ್ರಯಾಣಿಕರು ಸ್ವಲ್ಪ ಹಣದ ಆರ್ಥಿಕ ಸಮಸ್ಯೆಯನ್ನು ಎದುರಿಸ್ತಾ ಇದ್ರು. ಖಾಸಗಿಯಾಗಿ ಹೋಟೆಲ್ಗಳಲ್ಲಿ ಅವರಿಗೆ ಏನು ಉಳಿದುಕೊಳ್ಳೋದಕ್ಕೆ ಅಥವಾ ಕ್ವಾರಂಟೈನ್ ಆಗೋದಕ್ಕೆ ಸ್ವಲ್ಪ ಸಮಸ್ಯೆಗಳಾಗಿತ್ತು. ಆ ಸಂದರ್ಭದಲ್ಲಿ ಅವರು ಕಾಯುವಂತಹ ಪರಿಸ್ಥಿತಿಗಳು ಉದ್ಭವ ಆಗಿತ್ತು ಅನ್ನುವಂತಹ ಆರೋಪಗಳು ಕೇಳಿ ಬಂದಿದ್ವು. ನಿರ್ಲಕ್ಷ್ಯವನ್ನು ತೋರಲಾಗಿತ್ತು. ಅವರು ಸಮಯಕ್ಕೆ ಸರಿಯಾಗಿ ಅವರನ್ನ ಹೊರಗಡೆ ಬಿಡಲಿಲ್ಲ, ಕಾಯಿಸಲಾಗಿತ್ತು, ನೀರಿನ ವ್ಯವಸ್ಥೆಗಳೆಲ್ಲ ಇರಲಿಲ್ಲ ಇತ್ಯಾದಿ ಅನೇಕ ಆರೋಪಗಳು ಕೇಳಿ ಬಂದಿದ್ವು. ಸೊ ಎಲ್ಲ ಆರೋಪಗಳ ಬಗ್ಗೆ ಏನು ಈ ಬಗ್ಗೆ ಇರುವಂತಹ ವಿಶೇಷ ಅಧಿಕಾರಿಗಳಿದ್ದಾರೆ, ಅವರ ಗಮನವನ್ನು ಸೆಳೆಯುವಂತಹ ಪ್ರಯತ್ನವನ್ನ ಮಾಡಲಾಗಿದೆ. ಸೊ ಮುಂದಕ್ಕೆ ಎಲ್ಲ ರೀತಿಯ ಸಮಸ್ಯೆಗಳಾಗಿದೆ ಅಂದ್ರೆ ಮುಖ್ಯವಾಗಿ ಆ ಕ್ವಾರಂಟೈನ್ಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಕ್ವಾರಂಟೈನ್ ಬೇಕು ಅಂತ ಯಾರು ಕೇಳಿದ್ರು ಆ ಗೊಂದಲ ಆಗಿರುವಂಥದ್ದು. ಅವರು ವಿಮಾನ ಅಂದ್ರೆ ದುಬೈನಲ್ಲಿ ಫಾರಂ ಅನ್ನ ಫಿಲ್ಅಪ್ ಮಾಡುವಂತಹ ಸಂದರ್ಭದಲ್ಲಿ ಅವರು ಉಲ್ಲೇಖ ಮಾಡಿದ್ರು, ಇಲ್ಲ ನಾವು ಖಾಸಗಿಯಾಗಿ ಕ್ವಾರಂಟೈನ್ಗೆ ಹೋಗ್ತೇವೆ ಅನ್ನುವಂಥ ವಿಚಾರ. ಅಲ್ಲಿ ಮಾಹಿತಿಯ ಕೊರತೆ ಇತ್ತು. ಅಂದರೆ ಅಲ್ಲಿ ಸಮರ್ಪಕವಾಗಿ ಮಾಹಿತಿಗಳು ಬಂದಿರ್ತಿದ್ರೆ ಇಲ್ಲಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡುವಂತಹ ಸಾಧ್ಯತೆಗಳಿತ್ತು. ಸೊ ಅಲ್ಲಿ ಒಂದು ಸಮರ್ಪಕ ಮಾಹಿತಿಯ ಕೊರತೆಯಿಂದಾಗಿ ಈ ಒಂದು ಸಮಸ್ಯೆ ಉದ್ಭವ ಆಗಿದೆ ಅನ್ನುವಂಥದ್ದು ಇಲ್ಲಿ ಮಾಜಿ ಸಚಿವರಾಗಿರುವಂತಹ UT ಖಾದರ್ ಅವರು ಹೇಳಿರುವಂತಹ ಮಾತುಗಳು. ಸೊ ಈ ನಿಟ್ಟಿನಲ್ಲಿ ಈಗ ಸಭೆಯನ್ನು ನಡೆಸಲಾಗಿದೆ, ಅವರ ಗಮನ ಸೆಳೆಯಲಾಗಿದೆ. ಸೊ ಮುಂದಕ್ಕೆ ಏನು ಫ್ಲೈಟ್ಗಳು ಬರುತ್ತೆ ಆ ಸಂದರ್ಭದಲ್ಲಿ ಈ ರೀತಿ ಸಮಸ್ಯೆಗಳಾಗದ ಹಾಗೆ ಒಂದು ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನುವಂಥ ಭರವಸೆಯನ್ನು ಕೂಡ ಅಧಿಕಾರಿಗಳು ಕೊಟ್ಟಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಈ ಮೂಲಕ ನಮಗೆ ಸಿಗ್ತಾ ಇದೆ. ಈ ಬಗ್ಗೆ ಈ ಒಂದು ಸಮಸ್ಯೆಗಳ ಬಗ್ಗೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನವನ್ನ ಸೆಳೆಯುವಂತ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಸೊ ಅವರ ಒಂದು ಫೋನ್ಗೆ ಟ್ರೈಯನ್ನು ಕೂಡ ಮಾಡ್ತಾ ಇದ್ದೇವೆ. ಬಹುಶಃ ಸಭೆಯನ್ನ ನಡೆಸ್ತಾ ಇದ್ದಾರೆ, ಮುಂದೆ ಮಾತಿಗೆ ಸಿಗ್ತೇನೆ ಎನ್ನುವಂತಹ ಒಂದು ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಸಮಸ್ಯೆಗಳು ಗಮನಕ್ಕೆ ಬಂದಿದೆ, ಈ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಎನ್ನುವಂತಹ ಮಾಹಿತಿಗಳನ್ನು ಕೂಡ ಈಗ ಉಸ್ತುವಾರಿ ಸಚಿವರು ಕೊಟ್ಟಿದ್ದಾರೆ. ಸೊ ಅಧಿಕಾರಿಗಳು ಕೂಡ ಅದೇ ನಿಟ್ಟಿನಲ್ಲಿ ಈಗ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಏನು ಕೆಲವೊಂದು ವ್ಯತ್ಯಾಸಗಳಾಗಿದೆ, ನ್ಯೂನತೆಗಳಾಗಿದೆ, ಸರಿಪಡಿಸುವಂತಹ ಕೆಲಸಗಳಾಗುತ್ತೆ ಎನ್ನುವಂತಹ ಮಾತುಗಳು ಇಲ್ಲಿ ಬಂದಿರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಈ ರೀತಿಯ ಸಮಸ್ಯೆಗಳಾಗೋದಿಲ್ಲ ಅನ್ನುವಂಥ ಒಂದು ಆಶಾಭಾವನೆಯನ್ನು ಎಲ್ಲರೂ ಕೂಡ ಹೊಂದಿದ್ದಾರೆ.